ನೋಡು ಸೀತೆ ನಮ್ಮ ಪ್ರೀತ್ಯ ಮಾಡಿದಂತ ಘೋರ ಕೃತ್ಯ ನೋಡಿದೆಯ ಏನನೆಂಬೆ ರಣಚರಿತ್ರ ಸೇನಗಳನ್ನು ಕುಶಲಿಗಾತ್ರ ಹಾನಿಗೈದ ಇದು ವಿಚಿತ್ರ ನೀನು ನಾನು ನೀನುಳಿದೆವು ಮಾತ್ರ ಯೋಡಿದೆಯಾ ಸೀತೆ ನೋಡಿದೆಯಾ ಇದು ನೋಡುವಂತದ್ದ ಕಾಣ್ತದ ನಿನಗೆ ಇಲ್ಲಿ? ಒಂದು ಕಡೆಯಿಂದ ಮನುಷ್ಯರು ಬಿದ್ದಿದ್ದಾರೆ, ಒಂದು ಕಡೆಯಿಂದ ಮಂಗಗಳು ಬಿದ್ದಿದ್ದಾರೆ, ಒಂದು ಕಡೆಯಿಂದ ಬಂದ ರಥ ಎಲ್ಲ. ನಿನಗೆ ಮೌನ ವ್ರತ ಉಂಟಾ? ಬಾಯಿ ಬರುವುದಿಲ್ವ ನಿನಗೆ? ಮಾತಾಡು. ವಾಂತಿ ಮಾಡಬೇಡ, ಮಾತಾಡು. ಹಾ, ನೀನು ಮಾತಾಡ್ಲಿಕ್ಕೆ ಈಗ. ಅಯ್ಯಪ್ಪ, ಹಾ, ಕಷ್ಟ ಆಯ್ತು. ಮಾತಾಡ್ಬೋದಾ? ಹಾ, ಬೇಕಾದಷ್ಟೇ ಮಾತಾಡು. ಕಾಣ್ತದೆ ನಿನಗೆ? ಅಲ್ಲಿಂದ ಬರುವಾಗ ಹೇಳಿದ್ಯಲ್ಲ ನಮ್ಮ ಹನುಮಂತ ನಮ್ಮ ಹನುಮಂತ ಅಂತ. ನೋಡಿಲ್ಲಿ ಎಷ್ಟು ಒಳ್ಳೇದಾಗಿದೆ ಮಾತ್ರ. ಯಾವುದು ಹನುಮಂತ? ಅವ ಬೀಳಿಸಿದ್ದ. ಹೌದು. ನಮ್ಮ ಸೇನೆ ಬಿದ್ದದ್ದು ನಿನಗೆ ಒಳ್ಳೇದಾಗಿದ? ನೋಡಿ, ಒಂದು ಕಡೆಯಲ್ಲಿ ಕಪಿಗಳು ಬಿದ್ದಿದ್ದಾರೆ, ಇನ್ನೊಂದು ಕಡೆಯಲ್ಲಿ ರಕ್ಕಸರು ಬಿದ್ದಿದ್ದಾರೆ, ಮಧ್ಯದಲ್ಲಿ ಮನುಷ್ಯರು ಬಿದ್ದಿದ್ದಾರೆ. ಹೌದು. ನೋಡಿ, ಅದೇನು ಈ ಕಪಿಗಳೆಲ್ಲ ಬಿದ್ದದ್ದು ಯಾಕೆ? ಪಕ್ಷಾಂತರ ಮಾಡಿದ್ರು. ಈಗ ಹನುಮಂತ ಯಾವ ಜಾತಿ? ಮಂಗ. ನೋಡಿ, ಒಂದು ಜಾತಿ ಮಂಗ ಒಂದು ಹೋರಾಟಕ್ಕೆ ಹೊರಟಿದ್ದಾನಪ್ಪ. ಇವರೆಲ್ಲ ಅದನ್ನು ಬಿಟ್ಟು ಪಕ್ಷಾಂತರ ಮಾಡಿ ಎಲ್ಲ ಜಾತಿಯ ಮಂಗ ಹೋರಾಟ ಮಾಡುತ್ತಿರುವುದು ರಾಮನಲ್ಲಿ. ರಾಮ ಪಕ್ಷಪಾತಿಗಳು ಮಂಗನಿಗೆ ಹೊಡೆಯಲಿಕ್ಕೆ ಹೋದ್ರು. ಅದು ಯಾರು ಕಾಲದಲ್ಲಿ ಹನುಮಂತನು ನಮ್ಮ ಪಕ್ಷವೇ. ಯಾರು ಎನ್ನುವುದು ಮುಖ್ಯ ಅಲ್ಲ, ಪಕ್ಷಾಂತರ ಮಾಡಿದ್ದು. ಹೌದಾ? ಎಂತದ್ದು ಪಕ್ಷಾಂತರ? ಪಕ್ಷಾಂತರ ಯಾರು ಮಾಡ್ತಾರೋ ಅವರು ಬೀಳ್ಲಿಕ್ಕೆ ಇರುವುದು. ಒಂದು ಹೋಗ್ಲಿ. ಈಗ ರಕ್ಕಸರು ಬಿದ್ರಲ್ಲ, ಅಯ್ಯೋ, ಅವ್ರು ಇಲ್ಲಿ ಅವರ ಲಂಕೆ ಅವರು. ಹೌದು. ಅಲ್ಲಿ ಎದ್ದು ನಿಲ್ಲಿಕ್ಕಾಗದೆ ಅಲ್ಲೇ ಬಿದ್ದವರು ಮತ್ತೆ ಇಲ್ಲಿ ಬೀಳದೆ ಇರ್ತಾರೆ ಅವರು. ಆಯ್ತು, ಮನುಷ್ಯರು ಬಿದ್ರಲ್ಲ, ಅದು ತಪ್ಪು ನಿಮ್ಮದು. ಎಂತದ್ದು? ಮೂಲದಲ್ಲೇ ಹಾಳಾಗಿದೆ ಸ್ವಾಮಿ. ಎಲ್ಲಿ? ಈಗ ಶಕುಂತರಾಜ ಕ್ಷತ್ರಿಯನೊಬ್ಬ ಬೇಟೆಗೆ ಹೋದ. ಹೌದು. ಅವನ ತಪ್ಪ? ಬೇಟೆ ತಪ್ಪಲ್ಲ. ಶಕುಂತ ಪಕ್ಷಿಗಳನ್ನು ಹೊಡೆದ, ಅದು ತಪ್ಪ. ಏನು ಹೊಡೆಯುವಾಗ ಸಂಕಲ್ಪ ಮಾಡಿ ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಹೋಗಿ ಬೀಳುವಂತ ಸಂಕಲ್ಪ ಮಾಡಿ ಹೊಡೆದದ್ದ ಅವನು. ವಿಶ್ವಾಮಿತ್ರರಿಗೆ ಕೋಪ ಬರುವುದು ಯಾಕೆ? ಕೋಪ ಬಂತು ಯಾಕೆ? ಈಗ ಯಜ್ಞ ಹಾಳಾಯ್ತಪ್ಪ. ಹೌದು. ಒಂದೇ ಕಡೆ ಹಾಳಾದ್ರೆ ಕೋಪವೇ ಅಲ್ವಾ? ಇನ್ನೊಂದು ಯಾಕೆ ಮಾಡುದಪ್ಪ? ಮಾಡ್ಲಿಲ್ಲ ಅವರು. ಕೋಪ ಬಂತು, ಪ್ರತಿಜ್ಞೆ ಮಾಡಿದ್ರು, ಬಂದು ನಿಮ್ಮಲ್ಲಿ ಹೇಳಿದ್ರು. 8 ದಿವಸದ ಅವಧಿಯಲ್ಲಿ ಶಕುಂತಲನ್ನು ಕೊಲ್ಲಿಸಬೇಕು ನಿನ್ನಿಂದ. ಹೌದು. ಅದಕ್ಕೆ ನೀವೇನ್ ಹೇಳಿದ್ರಿ? ಏನ್ ಹೇಳಿದೆ ಅಂತ ಹೇಳಿದ್ರಿ ಬಂದಾಗ. ಎಂತದ್ದು ಹೇಳಿದ್ರಿ ನಿಮಗೆ ಗೊತ್ತಿಲ್ವಾ? ಹೇಗೆ? 8 ತಾಸು ಗುರುಗಳಲ್ಲಿ ಹಾಗೆ ಹೇಳಿದ್ದಾರೆ. ನೋಡಿ, ಅಲ್ಲೇ ಹಾಳಾಗಿದೆ. ಹಾಗಾಗಿರುವಾಗ ಮನುಷ್ಯರು ಬೀಳ್ಬೇಕಾಯ್ತು. ಏನೇ ಇರ್ಲಿ, ಏನು ಬೇಕಾದ್ರೂ ಇರ್ಲಿ, ಬರ್ಲಿ ಅವ. ಮಾತಾಡ್ಬೇಕಂತ ಹೇಳಿ ಆಯ್ತು, ನೀನ್ ಮಾತಾಡ್ಬೇಡ, ಮಾತಾಡಿ. ಬರ್ಲಿ ಅವ. ಧರಣಿ ಜಯ ಹಿಂದಿಟ್ಟುಕೊಳ್ಳುತ್ತ ನಲವಿನಲಿ ಪುರುಷ ಪ್ರಕೃತಿಗಳಂತೆ ಹನುಮಾನಿದಿರಿನಲಿ ಬಂದು ನಿಲಲದ ಕರಡು ಮರುತ ಸಂಭವನು ಒಪ್ಪಿಸುತ್ತಲಡಿಗೆ ಭಕ್ತಿಯೊಳು ನುತಿಸಿದನು. ಮಾತಾಡ್ಲಿಕ್ಕೆ ಹೇಳಿದ್ದೇನೆ ನಾನು. ಅವನಿಗೆ ಜಯವಾಗಲಿ ಎನ್ನುವ ಮಾತಿನ ಮತ್ತೊಂದು ಮುಖ ಏನು? ನಾನು ಸೋಲ್ಬೇಕು ಅಂತಲ್ಲ. ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ಅವನು ಬಂದು ನಿಮ್ಮ ಕಾಲಿಗೆ ಎರಗಿದ. ಹೌದು. 3 ಬಾರಿ ನಿಮ್ಮ ಮುಖ ನೋಡಿದ್ದೇನೆ ನಾನು. ಅದಕ್ಕೆ ಏನಾದ್ರೂ ಒಂದಿಷ್ಟಾದ ಪ್ರತಿಕ್ರಿಯೆ ಅನ್ನೋದುಂಟು ನಿಮಗೆ? ಅದಕ್ಕೆ ನೀನು ಹಾಗಾಗಿ ಈಗ ಪ್ರತಿಕ್ರಿಯೆ ಮಾಡಿದ್ದಲ್ಲ, ನನಗೆ ಹೇಳೋದಿಲ್ಲ ಆ ಶಬ್ದ ಸುಮ್ಮನೆ. ಆಯ್ತು. ಹನುಮ ಬರಿದ ನರವ ನರರ ಸದೆ ಬಡಿದ ದುರದಿ ನೀನು ಬುದ್ಧಿಸಿದೇಕೆ ಸಕಲ ತತ್ವವಲ್ಲ ಜ್ಞಾನ ಎಲ್ಲವೇ ನೀನು ಜಗತಿ. ಶಾಸ್ತ್ರವನ್ನು ತಿಳಿದವ ನೀನು. ನನ್ನ ವಿರೋಧಿಯಾದಂತಹ ಶಕುಂತಲಿಗೆ ಆಶಯವನ್ನು ಕೊಡಲೇಬಾರದಿತ್ತು. ನನ್ನ ವಿರೋಧಿ
ಅಂತ ಗೊತ್ತಾಗುವ ಹಾಗೆ ನಿನ್ನಲ್ಲಿ ಬೇರೆ ಬೇರೆ ಮುಖಗಳಿಂದ ಸಂಧಾನವನ್ನು ಮಾಡಿಸಿದ್ರು ಅರ್ಥ ಮಾಡಿಕೊಳ್ಳದೆ ಅವನನ್ನು ಬಿಡುವುದಿಲ್ಲ ಎನ್ನುವ ಬಿಂಕ ಮಾಡಿಸಿದೆಯಲ್ಲ ಹನುಮಂತ. ಯಾಕೋ ಇದು ಕರುಣವಾರಿದಿಯೇಕೆ ಆಶೆ ಕುಂದನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ. ಕರುಣವಾರಿದಿಯೇಕೆ ಆಶೆ ಕುಂದನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ. ಹರಣದಾನವ ಬೇಡಿ ಮೊದಲು ನಂಬುಗೆಗೊಂಡು, ಹರಣದಾನವ ಬೇಡಿ ಮೊದಲು ನಂಬುಗೆಗೊಂಡು ಪರಿಯರುಗಿದ ಭೀತಿಯೊಳಗೆ. ಬಹುಶಃ ಇದಕ್ಕಾಗಿಯೇ ಇರಬೇಕು ಜೊತೆಗೂಡಿ ಬಂದಿರುವಂತಹ ವಾನರ ಸೇನೆ, ಮಾನವ ಸೇನೆ, ದಾನವ ಸೇನೆ ಎಲ್ಲವೂ ಬಂದು ನನ್ನ ಮೈ ಮೇಲೆರಗಿದಾಗ ಅವರೆಲ್ಲರನ್ನು ನಾನು ಬಡಿದುರುಳಿಸಿದ್ದೇನೆ ರಾಮಾನುಗ್ರಹದಿಂದ ಎನ್ನುವಂತಹ ಪೂರ್ಣ ವಿಶ್ವಾಸ ನನಗಿದೆ. ಹೀಗೆ ನಿಮ್ಮ ಸೇನೆಯನ್ನೆಲ್ಲ ನಿರ್ನಾಮ ಮಾಡಿದ ಈ ಸಂದರ್ಭದಲ್ಲಿಯೂ ಏನಿದೇನೈ ಹನುಮ, ಎಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದೀರಿ ಪ್ರಭೋ. ಇಂತಹ ಒಂದು ಘಟನೆ ನಡೆಯುತ್ತದೆ ಎನ್ನುವುದನ್ನು ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿದವ ಅಲ್ಲ. ಒಂದೊಂದು ದಿನ ನನ್ನ ತಾಯಿ ಒಬ್ಬಳೇ ಆಶ್ರಮದಲ್ಲಿರುವ ಸಮಯದಲ್ಲಿ ಶಕುಂತ ಮಹಾರಾಜ ಬಂದು ಪ್ರಾಣಭೀತಿಯಿಂದ ನಡುಗಿದನಂತೆ, ಕಾಪಾಡಿ ಕಾಪಾಡಿ ಪ್ರಾಣಭಿಕ್ಷೆಯನ್ನು ನೀಡಿ ಎಂದು ಬೇಡಿದನಂತೆ. ನನ್ನವೇ ಕರುಣಾಮಯಿಯಾಗಿ ಆಗಲೇ ನಿನ್ನ ಪ್ರಾಣವನ್ನು ರಕ್ಷಿಸುತ್ತೇನೆ, ಹೆದರಬೇಡ ಮಾತನ್ನು ಕೊಟ್ಟಳಂತೆ. ಆ ಬಳಿಕ ಹೆಣ್ಣಾದ ಅವಳಿಂದ ಆ ಮಾತನ್ನು ನಡೆಸಿಕೊಳ್ಳುವುದಕ್ಕೆ ಅಸಾಧ್ಯವಾಗುತ್ತದೆ ಎಂಬ ಕಾರಣಕ್ಕಾಗಿ ನನ್ನನ್ನು ಕರೆದು ಹೇಳಿದ್ಲು, ಮಗು ನನ್ನ ಮಾತನ್ನು ನಡೆಸಿಕೊಡು ಕಂದ ಎಂದು. ರಾಮ, ನನ್ನಮ್ಮನಿಗೆ ಹತ್ತಿಲ್ಲ ಹಲವಿಲ್ಲ, ನಾನೊಬ್ಬನೇ ಮಗ. ಹೆತ್ತ ತಾಯಿ ಕಂದನಲ್ಲಿ ಕಂದ ನನ್ನ ಮಾತನ್ನು ನಡೆಸಿಕೊಡು ಎಂದು ಕೇಳಿದಾಗ ಯಾವ ಬಾಯಿಂದ ಒಲ್ಲೆ ಹೇಳದೆ ಒಡೆಯ, ನಡೆಸಿಕೊಡುತ್ತೇನೆ ಎಂದೆ. ಅಷ್ಟಕ್ಕೂ ನನಗೆ ಆತ ರಾಮನಿಂದ ಸಾಯಬೇಕಾದವ ಎನ್ನುವುದು ಗೊತ್ತಾಗಲಿಲ್ಲ. ತಾಯಿಗೆ ಮಾತನ್ನು ಕೊಟ್ಟ ಬಳಿಕ ಪರಿಯರುಹಿದಳು. ರಾಮಬಾಣದಿಂದ ಸಾಯಬೇಕಾದಂತಹ ವ್ಯಕ್ತಿ ಆತ ಎಂದು ಗೊಂದಲಕ್ಕೊಳಗಾದೆ, ವಿಫಲ ಮನಸ್ಕನಾದೆ. ಅದನ್ನು ಮಾಡವ ಇದನ್ನು ಮಾಡಲು, ಕಾಯಲು ಬಿಡಲು, ಹೀಗೆ ಗೊಂದಲಕ್ಕೊಳಗಾದಾಗ ರಾಮನೇ ಮಾರ್ಗವನ್ನು ತೋರಿಸಿದ ಎಂದು ಸಮಾಧಾನವನ್ನು ಪಡೆಗೆ ಭಾವಿಸಲು ನಿಗಮಾಗಮಂಗಳೋಳು ಬ್ರಹ್ಮಾದಿ ದೇವರ್ಕಳಿ ಮಾತ್ರವೇ ಪರದೈವ. ಇದು ಕೋವಿದರ ಮತ. ಆದ್ದರಿಂದ ಆ ಮಾತೆಯ ಮಾತನ್ನು ಮೀರಿದ ಸುತನಿಗೆ ಅಧೋಗತಿಯನ್ನು ಶ್ರುತಿ ಸ್ಮೃತಿ ಪುರಾಣಾದಿಗಳು ಸಾರುತ್ತವೆ. ಮಾತೃದೇವೋಭವ ಆ ನೆಲೆಯಲ್ಲಿ ಯೋಚಿಸಿ ನನ್ನ ತಾಯಿಯ ಮಾತನ್ನು ಪಾಲಿಸುವುದಕ್ಕೆ ಕಂಕಣ ಬದ್ಧನಾಗಿ ನಿಂತೆ ಒಡೆಯ. ಇಲ್ಲಿ ಎರಡು ವಿಷಯ ಬರ್ತದೆ ಹನುಮಂತ. ಈ ಪ್ರಪಂಚದಲ್ಲಿ ಹಿಂದೆ ಮುಂದೆ ಬಂದು ಬಳಗ, ತಾಯಿ ತಂದೆ, ರಾಮ ನೀನು ಅಂತ ಒಪ್ಪಿಕೊಂಡವ ನೀನು. ನಿನಗೆ ಪ್ರತ್ಯೇಕವಾಗಿ ತಾಯಿತನದ ಬೆಸುಗೆ ಎಲ್ಲಿಂದಲೂ ಹುಟ್ಟಿಕೊಳ್ಳುವುದು ಯೋಚಿಸಬೇಕಾದಿಲ್ಲ. ಮತ್ತೆ ತಮಗೆ ನಿಜ ಪಟ್ಟಾಭಿಷೇಕ ಆದ ಆ ಕಾಲಕ್ಕೆ ಎಲ್ಲವರನ್ನೂ ಕರೆದು ಎಲ್ಲವರಿಗೂ ಒಂದೊಂದು ಕೆಲಸವನ್ನೋ ಕಾರ್ಯವನ್ನೋ ನಿಯೋಜಿಸಿರುವಂತ ನೀವು ಒಡೆಯ ನನಗೇನು ಎಂದು ಕೇಳಿದಾಗ ಹೋಗು ಮಗು, ನೀನಿನ್ನು ಹೋಗಿ ನಿನ್ನ ತಾಯಿಯ ಸೇವೆಯನ್ನು ಮಾಡಿಕೊಂಡಿರು ಎಂದು ನನ್ನನ್ನು ಕಳುಹಿಸಿಕೊಟ್ಟವರು. ವೃದ್ಧೆಯಾದ ಅಂಜನೆಯ ಸೇವೆಯನ್ನು ಮಾಡಿಕೊಂಡಿರು ಅಂತ ನಾನೇ ಕಳಿಸಿದ್ದು ಎಂಬಲ್ಲಿಗೆ ತಾಯಿಯ ಸ್ಥಾನ ಅಲ್ಲಿಯೇ ಇದೆ ಅಂತ ಅರ್ಥ ಅಲ್ಲವೇ ಒಡೆಯ? ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಹಾಗೆ ಉಳಿಯುತ್ತದಲ್ಲ, ಯಾವುದು ಸ್ವಾಮಿ? ನಮ್ಮ ವಿರೋಧಿ ಅಂತ ಗೊತ್ತಾದ ಮೇಲೆಯೂ ನೀನು ಅವನನ್ನು ಕಾಪಿಡ್ತಿ ಅಂತಾದ್ರೆ ಗೊತ್ತಾಗದೆ ಮಾಡುವುದು ದೊಡ್ಡ ವಿಷಯ ಅಲ್ಲ. ಗೊತ್ತಾದ ಮೇಲೆಯೂ ಒಬ್ಬ ತಪ್ಪು ಮಾಡ್ತಾನೆ ಅಂತ ಇದ್ರೆ ಅವನನ್ನು ಮೂರ್ಖ ಅಂತ ಹೇಳುವುದಾ, ಮೂಢ ಅಂತ ಹೇಳುವುದಾ, ಅಲ್ಲ ಬೇರೆ ಶಬ್ದ ಉಂಟು ಅದಕ್ಕೆ? ರಾಮನಿಂದ ಸಾಯಬೇಕಾದವ ಎನ್ನುವುದನ್ನು ತಿಳಿದು ಆ ಭೀತಿಯಿಂದ ನಾನು ಬಿಟ್ಟೆ ಎಂದಾದರೆ ತಾಯಿಗೆ ಕೊಟ್ಟ ಮಾತು ಸಾಯುವುದಿಲ್ವೇ? ಈಗ ತಾಯಿಗೆ ಮಾತು ಕೊಟ್ಟಿದ್ದಿ ಅಂತ ಉಳಿಸ್ತೀಯ? ಹೌದು. ಏನಾದೀತು ಮರುಳ ಹನುಮಂತನೇ ಪರಮ ಸಾತ್ವಿಕ ಕಾಮ ವಿರಾಗಿದರೆಂದು ನಂಬಿದ್ದ ನಿಮ್ಮೆಗೋ ತಾಮಸವುಗಳದೆಂದರೆ ಪುಷಕುತ್ತನ ತೋರು ತೋರು ತೋರಾದಡ ಸಂಗ್ರಾಮದಿ ನಾ ಮುನಿದ ಸರೋರುಗ
ಬ್ರಹ್ಮಾಂಡವ ಹೋಮಿಸುವ ಸಾಗಸ ತನ್ನೊಳಿರುವುದು ಮೃತ ಸ್ವಾಮಿ ದ್ರೋಗವನೆ ಸಗಿ ಸಾಯಬೇಡೆಂದು ಭೀಕರಿಸಿದನು ರಘುನಾಥ. ಹನುಮಂತ, ಪ್ರಪಂಚದಲ್ಲಿ ಯಾವುದಕ್ಕೆ ರಕ್ಷೆ ಯಾವುದಕ್ಕೆ ಶಿಕ್ಷೆ ವರ್ತಮಾನ ಕಾಲದ ದೊರೆಯಾದ ನಾನು ತೀರ್ಮಾನಿಸುವುದು ಬಿಟ್ಟರೆ ನೀನಲ್ಲ. ಹಗೆಯಾದ ಶಕುಂತನನ್ನು ತೋರುವುದು ನಿನಗೆ ಕ್ಷೇಮ. ಒಂದು ವೇಳೆ ಬಚ್ಚಿಟ್ಟುಕೊಂಡು ಕೊಡಲಾರೆ ಎನ್ನುವ ಹಠದಲ್ಲಿ ನೀ ಕೂತೆ ಅಂತಾದ್ರೆ ಆದರೆ ಪ್ರಪಂಚ ಪ್ರಪಂಚ ಸುಟ್ಟೇನು ನಾನು. ದೇವದೇವನೇ ನಿನ್ನ ನಾಮ ಪ್ರಭಾವದಿಂದ ನೀನು ದಯಿಸುವ ತಾವರೆ ಭವಾಂಡವನು ಲಾಂಗೂಲದಲ್ಲಿ ನೆಲೆಗೊಳಿಸಿ ಆವಾಗ ಸಲಹುವೆನು ಸಿಂಧೂ ಮಹೀವರನ ಹಾಗೆ ತನವ ಬಿಟ್ಟಂತಿ ಸಾವಧಾನದಿ ತಿರುಳು ಪೌರುಷವೆಂದರೆ ಆಶ್ಚರ್ಯ. ಕಾಯುವ ಶಕ್ತಿಯೊಂದು ಕೇವಲ ಶಕುಂತನ ಕಾರಣಕ್ಕಾಗಿ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟುರುಹುತ್ತೇನೆ ಎಂದು ಹೊರಡುತ್ತದೆ ಅಂತಾದ್ರೆ ಆ ಶಕ್ತಿಯ ಭಕ್ತನಾಗಿ ನಾನು ಯೋಚಿಸಬೇಕಾದ್ದಿದೆ. ಏನು ಪ್ರಭೋ, ಯಾವ ಬ್ರಹ್ಮಾಂಡವನ್ನು ತಾವು ಸುಡುತ್ತೇನೆ ಎಂದು ಗದರಿಸುತ್ತಿದ್ದೀರೋ ಅದೇ ಬ್ರಹ್ಮಾಂಡವನ್ನು ನನ್ನ ಬಾಲದಿಂದ ನಾನು ರಕ್ಷಿಸ್ತೇನೆ. ಇದು ರಾಮನ ನಾಮ ಪ್ರಭಾವದಿಂದ ನಿನ್ನ ಲಾಂಗೂಲದಿಂದ ರಕ್ಷಿಸುತ್ತೇನೆ ಬ್ರಹ್ಮಾಂಡವನ್ನು. ಯಾವ ಲಾಂಗೂಲದಿಂದ ನೀನು ರಕ್ಷಿಸ್ತೇನೆ ಅಂತ ಹಠ ತೊಡ್ತೀಯೋ ಅಂತಹ ಬಾಲದ ಬುಡ ಕತ್ತರಿಸಿ ಸನ್ನಿಧಿ ತಪ್ಪು ತಿಳಿಯಬಾರದು. ಮತ್ತೆ ಬಾಲದ ಬುಡ ಕತ್ತರಿಸುವುದು ಹಾಗಿರಲಿ, ಬಾಲದ ಒಂದು ರೋಮ ಕತ್ತರಿಸುವುದಕ್ಕಾಗ್ತದ ನೋಡಿ. ಬಿಡು ಬಿಡು ಶೌರ್ಯವ. ಈ ಕ್ಷಣದಿ ರಾಮದೇವರ ಬಿಟ್ಟು ಬಾಣ ಇದು. ಏನೋ ಯೋಚನೆ ಮಾಡ್ತಾ ಕುಳಿತ ಹಾಕುತ್ತಲ್ಲ ನಮ್ಮ ದೇವರು. ಹೋಯಿತು ಹೊತ್ತು ನೋಡು ಶ್ರೀರಾಮ, ಹೋಯಿತು ಹೊತ್ತು ನೋಡು ಶ್ರೀರಾಮ, ಹೋಯಿತು ಹೊತ್ತು ನೋಡು ಶ್ರೀರಾಮ, ಆಯಿತವದಿ ತೊಡು ಬಿಡು ಶರಸ್ತೋಮ, ಆಯಿತವದಿ ತೊಡು ಬಿಡು ಶರಸ್ತೋಮ, ಶರಸ್ತೋಮ ಶರಸ್ತೋಮ, ಆಯಿತವದಿ ತೊಡು ಬಿಡು ಶರಸ್ತೋಮ, ಹೋಯಿತು. ಓ ರಾಮ, ಏನು ಯೋಚಿಸ್ತಾ ಕುಳಿತಿದ್ದೀರಿ ಪ್ರಭು? ಶಕುಂತನನ್ನು ಕೊಲ್ಲುತ್ತೇನೆಂದು ಗುರುಗಳಿಗೆ ಮಾತು ಕೊಟ್ಟವರು 8ನೇ ದಿವಸದೊಳಗಲ್ಲವಾ? ಹೌದು. 8ನೇ ದಿವಸದ ಸೂರ್ಯ ಅಸ್ತಂಗತನಾಗುತ್ತಿದ್ದಾನೆ. ಹೋಯಿತು ರಾಮ, ಹೊತ್ತು ಹೋಯಿತು, ಹೋಯಿತು ಹೊತ್ತು. ತಡೆಯಾಕೆ? ಬಿಡಿ, ಪುಂಖಾನುಪುಂಖವಾಗಿ ಪ್ರಯೋಗ ಮಾಡಿ. ಚಿತ್ತವಿದಾನೆಂಬ ಮಾತ ರಾಮಚಂದ್ರ ಪೂರ್ಣ ಹೊತ್ತು ಹೋಗಲಿಲ್ಲವಯ್ಯ ರಾಮಚಂದ್ರ. ಹೋಗುವಂತ ಹೊತ್ತು ನಮ್ಮಲ್ಲಿ ಉಂಟ, ಹೋಗುವಂತ ಹೊತ್ತು ಹೌದು ಅಂತಾದ್ರು ತಡೆದು ನಿಲ್ಲಿಸುವಂತ ಸಾಮರ್ಥ್ಯ ನನ್ನಲ್ಲಿ ಇಲ್ವಾ? ಅದು ಹೇಗೆ? ಪಶ್ಚಿಮ ಮುದಿಗೆ ಸೂರ್ಯ ಅಸ್ತಂಗತನಾಗುವ ಪೂರ್ವದಲ್ಲಿ ಅವನನ್ನು ತಡೆ ಹಿಡಿದಾದ್ರೂ ನಿಲ್ಲಿಸ್ತೇನೆ. ನಿನ್ನ ಕಾರ್ಯವನ್ನು ಸಾಧಿಸು. ಬ್ರಹ್ಮಾಸ್ತ್ರ
ಕೊಂದು ಕಳೆಯಲ ಬಿಡವೆಲ್ಲನೆ ವೈಜಾತಿಯ ಏನಿದು ಚೋದಿಗವೆನುತ ರಘುನಾಥ ಯೋಚಿಸುತ್ತಿರಲು ವಲ್ಲಭಿಯ ಮೊಗ ನೋಡುತ್ತ ನೀನು ನಗಾಡುದು ಹಾ ಎಂತದ್ದು ಮಾತಾಡಿದ ಸತ್ಯ ಹೇಳು ನೀನು ಆಗದಿಂದ ಎಂಥದೋ ಒಂದು ಕಳ್ಳಾಟ ನಡೆಸ್ತಾ ಇದ್ದಿ ಹಾಗೆ ನಗಾಡುದು ಯಾಕೆ ಹೇಳು ನಾ ಸೋತು ನೀನು ಮಾತಾಡಿಕೊಂಡೀಗ ಮಾತಾಡು ಮುಂದೆ ಬರ. ಮತ್ತೆ ಯಾವುದು ಹೇಳ್ತೇನೆ ಸ್ವಾಮಿ. ಯಾವ ಪ್ರಶ್ನೆ ಸಿಗ್ಲಿಲ್ಲ ನನಗೆ ಹೇಳಲಿಕ್ಕೆ. ಮಾತಾಡಬೇಡ ಅಂತ ಹೇಳಿದ್ರೆ ಎಲ್ಲಿ ಹೇಳಲಿಕ್ಕೆ ಆಗ್ತದೆ ಹೇಳಿ. ಆಯ್ತು ಈಗ ಮಾತಾಡು ಆಯ್ತು. ಅದು ಅದು ಮೊನ್ನೆ ಸೆರಗು ಬಿಡು ಒಂದು ಜಾಗದಲ್ಲಿ ಇರಿಸೋದು ಸರಿ. ಹಾ ಅರಮನೆಗೆ ಅಂತಪುರಕ್ಕೆ ಅಂಜನೆ ಬಂದಿದ್ಲು ಸ್ವಾಮಿ. ನಾನು ನಿನ್ನಲ್ಲಿ ಬೇರೆ ಕತೆ ಕೇಳಿದ್ದಲ್ಲ ಇದಕ್ಕೆ ಸಂಬಂಧಪಟ್ಟು ನಿನ್ನ ಅಂಜನೆ ಬರಲಿ ಮತ್ತೊಬ್ಬರು ಬರಲಿ ಇದಕ್ಕೆ ಸಂಬಂಧಪಟ್ಟು ನೀನು ನಗಾಡಿದ ಯಾಕೆ ಇದಕ್ಕೆ ಸಂಬಂಧಪಟ್ಟ ಕಥೆ ಅದು. ಎಂತದು ಅಂಜನೆ ಬಂದ್ಲು. ಬರುವಾಗ ಒಂದು ಇಷ್ಟು ದೊಡ್ಡ ಹರಿವಾಣದಲ್ಲಿ ಹಣ್ಣು ಹೂವು ಸೀರೆ ಅರಸಿನ ಕುಂಕುಮ ಬಾಗಿನಕ್ಕೆ ಎಷ್ಟೆಲ್ಲ ಬೇಕೋ ಅಷ್ಟು ತಂದಿದ್ಲು. ಆಯ್ತಲ್ಲ ಮಂಗಳ ತಂದದ್ದು ಈ ಹೆಂಗಸರಿಗೆ ಒಂದು ಹರಿವಾಣದಲ್ಲಿ ಇಷ್ಟು ತಂದಿಟ್ರೆ ಹೋಯ್ತು. ಆ ಮನೆಯಲ್ಲಿ ಇದ್ದದನ್ನು ಪೂರ್ತಿ ಕೊಟ್ಟರು ಅವರು ಸ್ವಾಮಿ, ಅವಳು ಯಾವಾಗ ಬಾಗಿನ ತಂದಿದ್ದಾಳಲ್ಲ ಇದೆಲ್ಲ ಯಾಕೆ ತರುವುದು ಅಂತ ಕೇಳಿದ್ದೆ ನಾನು. ಯಾಕಂತೆ ಅಯ್ಯೋ ಓ ದೇವಿ ಅಂತ ಹೇಳಿದ್ಲು ಆ ಸ್ವಾಮಿ. ನಿನ್ನನ್ನು ದೇವಿಯೂ ಮಾಡಿ ಆಯ್ತಾ ಅವ್ರು ಮಾಡಿದ್ದು ಹ್ಮ್ ಅವಳು ಅವಳಾಗಿ ಬಂದದ್ದಲ್ಲ, ನಿಮ್ಮ ಮಗ ಹನುಮಂತನನ್ನು ಕಳುಹಿಸಿ ಕೊಟ್ಟದ್ದು ಅಂತ ಹೇಳಿದ್ಲು. ಯಾರ ಮಗ ನಿಮ್ಮ ಮಗ ಹನುಮಂತ. ಹಾ ಹೆರದೇ ಇದ್ರು ಒಂದರ್ಥದಲ್ಲಿ ನೀನು ಹನುಮಂತನಿಗೆ ತಾಯಿ. ಅಲ್ವೇ? ಅದನ್ನು ನಾನು ಅಲ್ಲ ಅಂತ ಹೇಳುವುದಿಲ್ಲ, ಸರಿ ಸ್ವಾಮಿ. ನೀನು ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಅಲ್ಲಿಗಾಯ್ತಾ ಹನುಮಂತ ಕಳುಹಿಸಿ ಕೊಟ್ಟದ್ದು. ನಿಮ್ಮ ಕೃಪಾ ವಿಶೇಷತೆ ಎನ್ನುವುದು ಮಗನಿಗೆ ಬೇಕಂತೆ ಅಂತ ಹೇಳಿ. ಏನಂತೆ ಏನಂತೆ ಏನೆಲ್ಲ ಕಾಲ ಇದ್ದ ಹಾಗೆ ಇರುವುದೆಲ್ಲ, ಕಾಲಚಕ್ರ ಎನ್ನುವುದು ತಿರುಗ್ತಾ ಇರ್ತದೆ ಅಲ್ಲ. ಅವಳು ಹೇಳಿದ್ದ ಅದೆಂತದಕ್ಕೆ ಗಂಟಾಕೋದು ಅದಲ್ಲೇ ಇರ್ಬೇಕಂತ ಹೇಳಿದಲ್ವ ನೀವು. ಹ. ಹಾಗೆ ಹ. 2 ವರವನ್ನು ಬೇಕು ಅಂತ ಕೇಳಿದ್ಲು. ಹಾ ಎಂತದಕ್ಕೆ ಅಂದ್ರೆ ಹ. ಎಲ್ಲಿಯಾದ್ರೂ ರಾಮಚಂದ್ರಮನಿಗೂ ನನ್ನ ಮಗನಿಗೂ ಯುದ್ಧ ಎನ್ನುವುದು ಸಂಘಟಿಸಿದ್ರೆ ರಾಮಚಂದ್ರಮ ಬಿಟ್ಟಂತ ಸಾಮಾನ್ಯ ಶರಗಳು ಬಿಲ್ವ ಪತ್ರಗಳಾಗಿ ಹನುಮಂತನ ಮೈ ಮೇಲೆ ಬೀಳುವ ಹಾಗೆ. ಎಂತದು ಬಿಲ್ವದಳಗಳು ಸಾಮಾನ್ಯ ಶರಗಳು ಮತ್ತೆ ಮತ್ತೆ ಕುಪಿತಗೊಂಡಂತ ರಾಮಚಂದ್ರಮ ಎಲ್ಲಿಯಾದ್ರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ವೈಜಯಂತಿಯ ಹಾರವಾಗಿ ಕೊರಳಲ್ಲಿ ಶೋಭಿಸುವ ಹಾಗೆ 2 ವರವನ್ನು ಕೊಡಬೇಕು ಅಂತ ಕೇಳಿದ್ವಿ. ಅವಳು ಕೇಳಿ ನೀನು ಕೊಡ್ಲಿಕ್ಕೆ ನಾನು ಕೊಡ್ಲಿಲ್ಲ ಸ್ವಾಮಿ. ನೀನು ಕೊಡ್ಲಿಕ್ಕಿಲ್ಲ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದೆ. ದುಡಿದಂತ ಹನುಮಂತನಿಗೆ ನಾವು ಏನು ಕೊಟ್ಟಿದ್ದೇವೆ? ಅದಕ್ಕೆ ಅವ ಏನಾದ್ರೂ ಕೇಳಿದ್ದಾನ? ಇಲ್ಲ. ಇದೊಂದು ಒಳ್ಳೆ ಅವಕಾಶ ಅಂತ ಭಾವಿಸಿಕೊಂಡು 2 ವರವನ್ನು ಕೊಟ್ಟೆ ಸ್ವಾಮಿ. ನಾನು ನೀ ಕೊಟ್ಟಿಯಾ? ಕೊಟ್ಟದ್ದೌದು. ಯುದ್ಧ ನೋಡ್ಲಿಕ್ಕೆ ಬರ್ತೇನೆ ಅಂತ ನಾನು ಹೇಳಿದ್ದು. ಹೌದು. ಕಾರಣ ಮತ್ತೇನಲ್ಲ ಸ್ವಾಮಿ, ನಾನು ಕೊಟ್ಟದ್ದೌದು. ನಾನು ಕೊಟ್ಟದ್ದು ನಡೀತದ ಇಲ್ವಾ ಅಂತ ನೋಡುವಂತ ಬಂದದ್ದು. ಇಲ್ಲಿ ಬಂದು ನೋಡಿದ್ರು ನಾನು ಕೊಟ್ಟದ್ದು ನಡೀತದಲ್ವಾ? ಸತ್ಯ ತೋರಿಸಿ ಹೊತ್ತಿ ಬರೆಯುವ ಮಿಂಚು ಬಂಡಿಯ ನಿನ್ನ ಹೊರದಲ್ಲಿ ಕಿಂಚಿದವ ಭಯವಿಲ್ಲ ನೋಡಿ ಚಳಿಕೋ ಸಂಗ್ರಾಮ ನಿಲ್ಲಿಸು ಶಿರ ತಂದು ಈ ಮಗ ಶರ ರಾಮ ಲಾಲಿಸು ಸಂಗ್ರಾಮ ನಿಲ್ಲಿಸು. ಸಂಗ್ರಾಮವನ್ನು ನಿಲ್ಲಿಸು. ನಮಗೆ ಬೇಕಾದದ್ದು ಸಿಕ್ಕಿತೋ ಮತ್ತೆ ನಾವು ದುಡಿಬಾರದು. ಯಾವುದು? ನನಗೆ ಬೇಕಾದದ್ದು ಬಿದ್ದಿದ್ದಾನೆ. ಬೇಕಾದದ್ದು ಏನು? ಶಕುಂತ ರಾಜನ ತಲೆ ಅದು ಬಿದ್ದಾಗಿದೆ. ಅದೆಂತದಕ್ಕೆ ಯುದ್ಧ? ಸಾಕು, ನಿಲ್ಲಿಸು. ಯಾಮಂಗ ನೋಡು ಹನುಮ ಶಕುಂತ ರಾಜ ರಾಮ ನೋಡು
ಹನುಮ ನಾ ಮರ್ತ್ಯನು ನಾನು ಕಾಡು ಮಂಗ ನೀನು ನಾಡ ಮರ್ತ್ಯನು ನಾನು ಕಾಡ ಮಂಗನು ನೀನು ಆಡಿದ ನುಡಿಯೇನು ಈಗದುದೇನು ನೋಡು 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 ಮರ್ತ್ಯನು ನಾನು ಕಾಡ ಮಂಗನು ನೀನು ಆಡಿದ ನುಡಿಯೇನು ಈಗದುದೇನು ನೋಡು ಹನುಮ ಏ ಹನುಮಂತ, ಪ್ರಭೋ ಶ್ರೀರಾಮ. ನಾನು ನಾಡ ಮನುಷ್ಯ. ಹೌದು ಸ್ವಾಮಿ, ಏನಿದ್ರು ಎಷ್ಟಿದ್ರು ನೀನು ಕಾಡ ಮಂಗ. ನಾನು ಮಂಗನೆ. ನೋಡು ಶಕುಂತಲ ಇದ್ದಾಯ್ತು. ಎಲ್ಲಿ ನಿನ್ನ ಮಾತು ಮಗಿ. ಅಪ್ಪಪ್ಪ. ಕಣ್ಣಿದೆ ಸುರರೆಲ್ಲ ಕೌಶಿಕಗೈದ ಕಣ್ಣಿರೆ ಸುರರೆಲ್ಲ ಕೌಶಿಕಗೈದ ಕೌಶಿಕಗೈದ ಪುಣ್ಯಾತರ ಬರದು ಬಿಡದು ಕಣ್ಣಿದೆ ಶರ್ವರ ಬಿಡಬಾರೆ. ಈ ಕಪಟಿ ಏನೋ ಮೋಸವನ್ನು ಮಾಡಿದ್ದಾನೆ. ಇವನ್ನೆಲ್ಲ ಹಿಡಿದು ಅವನ ಕೈಗಳನ್ನು ತಿರುಗಿಸಿ ಅಪ್ಪಳಿಸುತ್ತೇನೆ. ಬಂದನಯ್ಯ ನೋಡು ರಾಮ ಬಂದನಯ್ಯ ನೋಡು ರಾಮ ಗಂಧಮೋಹ ಜಾತನೆಲ್ಲ ಕೊಂದು ಮುಗಿಸುವೆ ನಿಬ್ಬನು ರಾಮ ರಾಮ ನನ್ನನ್ನು ಕಪಟಿ ಅಂತ ಹೇಳ್ತಾ ಇದ್ದಾನೆ, ನನ್ನನ್ನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅವ ಹೇಳಿದಲ್ಲಿಗೆ ನೀವಾಗಿರಾ? ಏ ಬಡ ಮುನಿಯೇ, ನೀವು ಒಪ್ಪಿಕೊಳ್ಳುವುದಾ? ಅವನು ಮಂಗನು. ಅವ ಕಪಟಿ ಅಂತ ಹೇಳಿದಲ್ಲಿಗೆ ನೀವು ಕಪಟಿ ಆಗ್ತಾ? ನಾನು ಯಾರು ಸಾವಿರ ಹೇಳ್ತಾರೆ. ಅವನನ್ನು ಬಿಡುವುದಿಲ್ಲ ಈಗ. ಇದ್ದ ಹೆಣವನ್ನು ತಿನ್ನಬೇಕು ನೀನೀಗ. ಯಾರು ಹೆಣವನ್ನು ತಿನ್ಬೇಕು ಅಂತ ಅವ ಹೇಳಿದಲ್ಲಿಗೆ ನೀವು ತಿನ್ಬೇಕು ಅಂತ ಉಂಟಾ? ನೀನು ಒಟ್ಟು ನನಗೆ ತಮಾಷೆ ಮಾಡಿದ ಹಾಗೆ. ಇಲ್ಲ, ಅವ ಏನೆಲ್ಲ ಮಾಡ್ತಾನೆ ನಾನು ನೋಡ್ತೇನೆ ದೇವರೇ. ಅವನು ನನಗೆ ಬಡಿದ್ರೆ, ಯಾರು ಅವನು ನನಗೆ ಬಡಿದ್ರೆ ಅಟ್ಟೆಲ್ಲ ಮುಂದುವರಿದಿಲ್ಲ. ಬಾ, ಅಷ್ಟುಂಟ. ಹಿಡಿದು ಬಂದಾಡಿ ಮಾಡಿ ಬದಿಯೊಡೆದು ಶಾಂತಿ ಹನುಮ, ಶಾಂತಿ. ಮೊದಲು ನನಗೆ ಶಾಂತಿ ಆಗಿದೆ. ನಿನಗೆ ಒಟ್ಟು ಕಾವಿ ವಸ್ತ್ರ ಕಂಡಲ್ಲಿಗೆಲ್ಲ ಹೊಡೆಯುವುದಯ್ಯ. ಅವರು ಇವರು ಬಿಡಲಾರೆ ಅವನನ್ನು. ಅದೇ ವಿಷಯ ಎಂತದು? ಸ್ವಾಮಿ, ಸ್ವಾಮಿ, ನಾನು ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಮುಂದಾದೆ. ನಾನು ಏನೋ ಯಶಸ್ಸನ್ನು ಪಡೆದಿದ್ದೆ. ಈ ಮೋಸಗಾರ ಬಂದ. ನೋಡು ಏನು ಮಾಡಿದ. ಶಕುಂತನ ತಲೆ ಕಡಿಯಲ್ಪಟ್ಟಿದೆ ಈ ಹೊತ್ತು. ಹೌದಾ? ನಾನು ಆಡಿದ ಮಾತು ಸಾಯ್ತಾ ಇದೆ. ಈಗ ಶಕುಂತನನ್ನು ರಕ್ಷಣೆ ಮಾಡಿದವ ಯಾರು? ನಾನು ರಕ್ಷಣೆ ಮಾಡಿದ್ದೇನೆ. ಹೇಗೆ ರಕ್ಷಣೆ ಮಾಡಿದ್ದಿ? ನನ್ನ ಬಾಲದ ಕೋಟೆಯೊಳಗೆ ಅವನನ್ನು ಇರಿಸಿದವ ನಾನು. ಒಂದು ಸಲ ಕೋಟೆ ಬಿಡಿಸಿ ನೋಡು, ಆ? ಬಿಡಿಸಿ ನೋಡು, ಅಲ್ಲಿ ನೋಡಲಿಲ್ಲ ನಾನು. ನೋಡು. ರಾಮ ಅಲ್ಲಿಲ್ಲ. ನೋಡು. ರಾಮ ರಾಮ. ಹಾಗಾದ್ರೆ ನಿನ್ನ ಮಾತು ಈಡೇರಿ, ನನ್ನ ಮಾತು ಈಡೇರಿ. ಹಾಗೆ ರಾಮದೇವರ ಮಾತು ಈಡೇರಿ. ಅಲ್ಲೊಂದು ತಲೆ ಕಾಣ್ತಾ ಇದೆಯಲ್ಲ, ಅದು ಎಂತ? ಎಂತದ್ದು? ನಿಜವಾದ ತಲೆ ಅಲ್ಲ, ಮತ್ತೆ ಅದು ವಿಭೀಷಣನ ಮಾಯದ ತಲೆ. ಹೋಯ್ತಲ್ಲ, ಅದು ಹೋಯ್ತಲ್ಲ, ಹೋಯ್ತು. ಹೋಯ್ತಲ್ಲ. ವಿಭೀಷಣನ ಮಾಯೆ. ಹಾಗಾದ್ರೆ ಇದೆಲ್ಲ ಏನು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನಾನು ಹೇಳ್ತೇನೆ ಅರ್ಥ. ನಿನಗೆ ಅರ್ಥ ಆಗುದಿಲ್ಲ. ದೇವರೇ ಎಲೆ ಹನುಮ ನೀನಿಲ್ಲ ನಾಮದ ಬಲುಗ ಜಗತ್ತಿಗೆ ಪ್ರಕಟಿಸಿದೆಯೇ ನಿಲ್ಲಲಿ ವಿರೋಧಗಳಿಲ್ಲ ಭಕ್ತರ ತಿಲಕ ಬಾರಿನುತ ಮನ್ನಿಸಿದ ಹನುಮ ಹನುಮಂತ ನೋಡಪ್ಪ, ಅವತಾರಿಯಾಗಿ ಇಳಿದು ಬಂದಂತಹ ನಾನು ಪ್ರಪಂಚದಲ್ಲಿ ಎಲ್ಲ ಹೊತ್ತಿನಲ್ಲಿಯೂ ಉಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಇಳಿದು ಬಂದ ನಾನು ಏರಿ ಹೋಗಲೇಬೇಕಲ್ಲ. ಹಾಗಾದರೆ ರಾಮತತ್ವದ ಮಹತ್ವ ಎನ್ನುವುದು ಪ್ರಪಂಚ ಮುಖದಲ್ಲಿ ಶ್ರದ್ಧಾಳುಗಳಿಗೆ ಭಕ್ತಿ ಸ್ವರೂಪದಲ್ಲಿ ಆರಾಧಿಸುವುದಕ್ಕೆ ಏನು ಕೇಳಿದ್ರೆ ರಾಮನಾಮದ ಪ್ರಭಾವ. ಆ ನಾಮವನ್ನು ಪ್ರಚುರಗೊಳಿಸುವ ಉದ್ದೇಶದಲ್ಲಿ
ಹೀಗೊಂದು ರಂಗವನ್ನು ನಾನೇ ನಿರ್ಮಾಣ ಮಾಡಿದವ, ಸಂಕಲ್ಪ ಮಾಡಿದವ. ಅದರಲ್ಲಿ ಪ್ರಧಾನ ಪಾತ್ರಧಾರಿಯಾಗಿ ನೀನು ಮಿಂಚಿದ್ದೀಯ. ರಾಮನಿಗಿಂತ ಮೇಲೂ ರಾಮನಾಮದ ಬಲುಹು. ಇದು ಲೋಕದಲ್ಲಿ ಪ್ರತಿಯೊಬ್ಬರು ಒಪ್ಪಿದ್ರು ಅಂತ ಇದ್ರೆ, ರಾಮ ಇಷ್ಟು ಕಾಲ ಬಾಳಿ ಬದುಕಿದ್ದಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಒಂದು ಚಾರಿತ್ರ್ಯ ಶುದ್ಧತೆ ಬಂತು ಅಂತ ಅರ್ಥ. ಇನ್ನು ಮುಂದೆಯೂ ರಾಮನ ಕಾಯ ಇಲ್ಲದೆ ಇದ್ದರೂ ನಾಮ ಮಾತ್ರದಿಂದ ಪ್ರಪಂಚದಲ್ಲಿ ರಾಮ ಎಲ್ಲವನ್ನೂ ಕೊಡಬಲ್ಲ ಎನ್ನುವುದು ಸಿದ್ಧಾಂತವಾಗಲಿ, ಸ್ಥಾಯಿಯಾಗಲಿ. ಆಗಲಿ ಸ್ವಾಮಿ, ಆಗಲಿ. ಜಯ 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 ಜಯ. ಸೀತಾ, ಎಲ್ಲ ಸುಖಾಂತಿ ಆಗಿದೆ. ಈ ಮಗನ ಮನೆಯಲ್ಲಿ ಒಂದೆರಡು ದಿವಸ ಇದ್ದೇ ಹೋಗುವ. ರಾಮ 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 ಜಯ ಸೀತಾ ರಾಮ 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 ಜಯ ರಘುರಾಮ ರಾಮ ರಾಮ ಜಯ ಸೀತಾ ರಾಮ ರಾಮ ರಘುರಾಮ ಕೋದಂಡ